ಕಳಿಸ್ತಾರೆ. ಹರಿ ಕೃಷ್ಣ. ನಿಮ್ಗೆ ಅವರು ಸೆಂಡ್ ಮಾಡಿಲ್ವಾ ಮಾತಾಜಿ PDF ಅನ್ನ? ಇಲ್ಲ, ಫೋನ್ ಕಾಲ್ ಮಾಡ್ತೇನೆ ಅವ್ರಿಗೆ. ಇದೆಯಾ? ಹರೇ ಕೃಷ್ಣ. ಏನ್ ಹೇಳಿದ್ರಿ ಮಾತಾಜಿ? ಕೇಳಿದ್ರ? PDF ಹಾಕ್ತೀರಾ ನೀವು? ನನ್ನ ಹತ್ರ ನನ್ ಮಾಡುವಾಗ ಒಂದ್ ಕಳ್ಸಿದ್ರಿ ಮಾತಾಜಿ, ಬಟ್ ಅದ್ರಲ್ಲಿ ಇದೆಯೋ ಅಲ್ಲಿ ಗೊತ್ತಿಲ್ಲ. 96 ಬರ್ತಾರೆ ಏನಕ್ಕೆ PDF ಮಾಡಲಿ. ಬನ್ನಿ, ಬರ್ತಾರೆ ಅಲ್ಲಿ ಇವರು ಬರ್ತಾರೆ, ನಾಗವೇಣಿ ಮಾತಾಜಿ ಬರ್ತಾರೆ. ಹರೇ ಕೃಷ್ಣ. ಅಲ್ಲಿವರು ಪ್ರಣಾಮ ಅಂತ ಹೇಳಿ ಮಾತಾಜಿ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ಬ್ರಜ ಜನ ರಂಜನ, ಯಶೋದನಂದನ ಬ್ರಜ ಜನ ರಂಜನ, ಯಮುನಾ ತೀರಾ ವನಚಾರಿ, ಯಮುನಾ ತೀರಾ ವನಚಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಗೋವಿಂದ ರಾಧೆ, ಜಯ ರಾಧಾ ಗೋವಿಂದ, ರಾಧಾ ಗೋವಿಂದ ರಾಧೆ, ಜಯ ಗೋವಿಂದ ಗೌರನಿತಾಯ ಜಯ ಗೌರನಿತಾಯ, ಜಯ ಜಯ ಪ್ರಭುಪಾದ ಜಯ ಜಯ ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ ಎಲ್ಲರಿಗೂ. ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರದ
ಮುಂದಿನ ಆಯೋಜಿಸಿರುವ ಈ ಶ್ರೀ ಚೈತನ್ಯ ಚರಿತ್ರಾಮೃತ ಚೈತನ್ಯ ಚರಿತ್ರಾಮೃತ ವರ್ಗಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲಾ ಶಿಕ್ಷಕ ಹರೇ ಕೃಷ್ಣ ಗುರುಗಳಿಗೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಹಾಕಿದ್ದೀರಲ್ಲ? ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ PDF ಕೃಷ್ಣ. ಆಗ್ತಾ ಇದ್ದೇನೆ. ಆಯ್ತು. ಕೇಳ್ತದ ಮಾತಾಜಿ? ಕೇಳ್ತಾರೆ ಹರೇ ಕೇಳ್ತಾರೆ. PDF ಆಗ್ತಾ ಇದ್ದೇನೆ. ಇದು ಹೇಳಿ ಮಾತಾಜಿ. ಇದು ಚೈತನ್ಯದ ಒಂದು ಪದ್ಯ ಅದ್ರಲ್ಲಿ ಉಂಟಲ್ಲ, 18 ನಂಬರ್ ಶ್ಲೋಕ, ಫಸ್ಟ್ ಅಧ್ಯಾಯ. ಜಯ ಜಯ ಚೈತನ್ಯ. ಓಕೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಿಗೂ ಮಂಗಳಾಚರಣೆಯಿಂದ ಸ್ಟಾರ್ಟ್ ಮಾಡುವ. ಎಲ್ಲ ಈ ಶ್ಲೋಕ 96 ಮಾತಾಜಿ. ಎಲ್ಲ ಗುರು ಶಿಕ್ಷಕರಿಗೆ ವಂದನೆ ಮಾಡ್ತಾ ಸ್ವಲ್ಪ ಆದ್ಮೀಜೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಶ್ಲೋಕ 96. ಕೃಷ್ಣೇರ ಸ್ವರೂಪ ಅರ ಶಕ್ತಿ ತ್ರಯ ಜ್ಞಾನ. ಕೃಷ್ಣೇರ ಸ್ವರೂಪ ಆರ ಶಕ್ತಿ ತ್ರಯ ಜ್ಞಾನ. ಯಾಂಗರ ಹಯ ತಾಂಗರ ನಾಹಿ ಕೃಷ್ಣೇ ತೇ ಅಜ್ಞಾನ. ಯಾಂಗರ ಹಯ ತಾಂಗರ ನಾಹಿ ಕೃಷ್ಣ ತೇ ಅಜ್ಞಾನ. ಕೃಷ್ಣೇರ ಸ್ವರೂಪ ಅರ ಶಕ್ತಿ ತ್ರಯ ಜ್ಞಾನ. ಕೃಷ್ಣರ ಸ್ವರೂಪ ಆರ ಶಕ್ತಿ ತ್ರಯ ಜ್ಞಾನ. ಯಾಂಗರ ಹಯ ತಾಂಗರ ನಾಹಿ ಕೃಷ್ಣೇ ತೇ ಅಜ್ಞಾನ. ಯಾಂಗರ ಹಯ ತಾಂಗರ ನಾಹಿ ಕೃಷ್ಣ ತೇ ಅಜ್ಞಾನ. ಇವತ್ತು ಯಾರು ಮಾತಾಜಿ ಯಾರು ಓದ್ಲಿಕ್ಕೆ ಇವತ್ತು? ಒಂದಿಬ್ಬರು ಶ್ಲೋಕ ಹೇಳಿ ಮಾತಾಜಿ. ಯಾರಾದ್ರೂ ಇಬ್ಬರು ಹೇಳಿ. ಯಾರು ಹೇಳ್ತೀರಿ ಹೇಳಿ. ಶ್ಲೋಕ 96. ಕೃಷ್ಣೇರ ಸ್ವರೂಪ ಹಾರ ಶಕ್ತಿ ತ್ರಯ ಜ್ಞಾನ. ಯಾಹಾರ ಹಯ ತಾಹಾರ ನಾಹಿ ಕೃಷ್ಣೇತ ಅಜ್ಞಾನ. ಶ್ಲೋಕ 96. ಕೃಷ್ಣೇರ ಸ್ವರೂಪಾರ ಶಕ್ತಿ ತ್ರಯ ಜ್ಞಾನ. ಯಾಂಗರ ಹಯ ತಾಂಗರ ನಾಹಿ ಕೃಷ್ಣ ತೇ ಅಜ್ಞಾನ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಜ್ಞಾನ. ಯಾರು ಮಾತಾಜಿ ಇವತ್ತು ಯಾರದು? ಲಾಸ್ಟ್ ನಿಂದ ಹೆಸರು ಹೇಳಿ ಮಾತಾಜಿ, ಕಾಣುದಿಲ್ಲ ನನ್ಗೆ, ಸ್ಕ್ರೀನ್ ಹಾಕಿದ್ದೀನಲ್ಲ. ಓಕೆ ಹೇಳ್ತೇನೆ. ಲಾಸ್ಟ್ ನಿಂದಲ್ಲ? ಹಾ. ಕೃಷ್ಣರಾಜು. ಉಮಾದೇವಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಸ್ಕ್ರೀನ್ ತುಂಬಾ ಚಿಕ್ಕದಾಗಿದೆ ಮಾತಾಜಿ, ಸ್ವಲ್ಪ ದೊಡ್ಡದು ಮಾಡ್ತೀರಾ? ನೀವ್ ಮಾಡಿ, ಅದು ಆಗ್ತದೆ ನಿಮ್ಗೆ. ನೀವ್ ಮಾಡಿ, ನೀವು ಜೂಮ್ ಮಾಡಿ ಮಾತಾಜಿ, ದೊಡ್ಡದು ಮಾಡಿ, ನೀವೇ ಮಾಡ್ಬೋದು. ಟ್ರೈ ಮಾಡ್ದೆ, ಆಗ್ಲಿಲ್ಲ ಮಾತಾಜಿ.
ಸರಿ ನೋಡಿ ನಾನು ಮಾಡಿ ಸರಿ ಮಾಡಿ ಅಲ್ಲಿ. ನಾನ್ ಜೂಮ್ ಮಾಡಿದ್ರೆ ಫುಲ್ ನಿಮ್ಮ ಇದು ಇದಾಗ್ತದೆ. ಸಾಕು ಸಾಕು ಮಾತಾಜಿ. ಶ್ಲೋಕ ಹೇಳ್ಬೇಕಲ್ಲ ಮಾತಾಜಿ. ಶ್ಲೋಕ 96. ಕೃಷ್ಣೇರ ಸ್ವರೂಪ ಆರ ಶಕ್ತಿ ತ್ರಯ ಜ್ಞಾನ ಯಾಂಗಾರ ಯಾಂಗಾರ ಹಯ್ಯ ತಾಂಗಾರ ಯಾಂಗಾರ ಕೃಷ್ಣೇತ ಕೃಷ್ಣೇರ ಭಗವಂತ ಸ್ವರೂಪ ಲಕ್ಷಣವು ಶಕ್ತಿತ್ರಯ 3 ಶಕ್ತಿಗಳ ಜ್ಞಾನ ತಿಳಿವು ಯಾಂಗಾರ ಯಾರ ಅಯ ಇದೆ ತಾನಾರ ಅವನ ನಾಹಿ ಇಲ್ಲ ಕೃಷ್ಣೇತ ಪ್ರಭು ಕೃಷ್ಣನಲ್ಲಿ ಅಜ್ಞಾನ ತಿಳಿವಿಲ್ಲದವನು. ಅನುವಾದ. ಶ್ರೀಲ ಗೋಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣನು ನೈಜ ಸ್ವಭಾವ ಹಾಗೂ ಅವನ 3 ಶಕ್ತಿಗಳ ಲಕ್ಷಣಗಳನ್ನು ಬಲ್ಲವನು. ಕೃಷ್ಣ ವಿಷಯಕವಾಗಿ ತಿಳಿವಿಲ್ಲದವನಾಗಿರಲಾರ. ತಾವು ರಚಿಸಿದ ಭಗವತ್ ಸಂದರ್ಭ 16 ಎನ್ನುವ ಗ್ರಂಥದಲ್ಲಿ ಜೀವ ಗೋಸ್ವಾಮಿಯವರು ಹೀಗೆಂದು ಬಂದಿದ್ದಾರೆ. ಊಹಾತ್ಮಕವಾಗಿ ಮಾನುಷ ಮನಸ್ಸಿನ ವ್ಯಾಪ್ತಿಗೆ ಬಾರದ ಒಂದು ಸಹಜ ಕ್ರಮಕ್ಕೊಳಪಟ್ಟ ಪರದೈವವು ಎಂದರೆ ಸರ್ವೋತ್ತಮನು ನಿರಂತರವಾಗಿ ಹಾಗೂ ಏಕಕಾಲಕ್ಕೆ 4 ಲೋಕೋತ್ತರ ಲಕ್ಷಣಗಳನ್ನು ಅಸ್ತಿತ್ವದಲ್ಲಿರುತ್ತಾನೆ. ಅವನ ವ್ಯಕ್ತಿ ವಿಶಿಷ್ಟತೆ ನಿರಾಕಾರ ಪ್ರಭೆ, ಅವನ ಶಕ್ತಿಯ ಕಣಗಳು ಜೀವಿಗಳು. ಮಾಡಿ ಏನ್ ಮಾತಾಜಿ? ಅಲ್ಲಲ್ಲ ಸ್ಕ್ರೋಲ್ ಮಾಡಿ. ಹಾಗೂ ಸರ್ವ ಕಾರಣಗಳ ಕಾರಣ ಇವೇ ಈ 4 ಲಕ್ಷಣಗಳು. ಪರಮ ಪೂರ್ಣನನ್ನು ಸೂರ್ಯನಿಗೆ ಹೋಲಿಸಲಾಗಿದೆ. ಸೂರ್ಯನಾದರೂ ಅವನ ವ್ಯಕ್ತಿ ವಿಶಿಷ್ಟತೆ ಉರಿಯುವ ಗೋಳದ ತೀಕ್ಷ್ಣ ಪ್ರಭೆ. ಸೂರ್ಯ ಗ್ರಹದಲ್ಲಿನ ಸೂರ್ಯ ಹಲವಾರು ವಸ್ತುಗಳಲ್ಲಿ ಸೂರ್ಯನ ಪ್ರತಿಫಲದ ಎನ್ನುವ 4 ಲಕ್ಷಣಗಳನ್ನು ಅಸ್ತಿತ್ವದಲ್ಲಿದ್ದಾನೆ. ನಮ್ಮ ಮಿತಿ ಊಹಾತ್ಮಕ ಯತ್ನಗಳಿಂದ ಪರಮ ಪರಾತ್ಪರ ವಸ್ತುವಿನ ಅಸ್ತಿತ್ವವನ್ನು ದೃಢಪಡಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯು ಈಡೇರುವಂತಿಲ್ಲ. ಏಕೆಂದರೆ ಅವನು ನಮ್ಮ ಮಿತ ಊಹಾತ್ಮಕ ಮನಸ್ಸುಗಳ ವ್ಯಾಪ್ತಿಯನ್ನು ಮೀರಿದವನು. ಸತ್ಯವನ್ನು ಅರಸು ಹೊರಡುವ ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಮ್ಮ ಪುಟ್ಟ ಮೆದುಳುಗಳಿಗೆ ಅವನ ಶಕ್ತಿಗಳು ಅನ್ಯೂಹವಾಗಿಯೇ ಉಳಿದು ಬಿಡುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಬೇಕು. ಆಕಾಶ ಶೋಧನಾ ಕಾರ್ಯವು ವಿಶ್ವದ ಶ್ರೇಷ್ಠತನ ವಿಜ್ಞಾನಿಗಳು ಶ್ರಮದ ದುಡಿಮೆಯನ್ನು ಬೇಡಿದೆ. ಆದರೂ ಐಕ್ಯ ಸೃಷ್ಟಿಯು ಮೂಲಭೂತ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕೂಡ ಅಸಂಖ್ಯ ಸಮಸ್ಯೆಗಳು ಅವನನ್ನು ಎದುರಿಸಿ ಹೊರಟ ವಿಜ್ಞಾನಿಗಳನ್ನು ಕಂಗೆಡಿಸಿವೆ. ಇಂತಹ ಐಕ್ಯ ಜ್ಞಾನವು ಆಧ್ಯಾತ್ಮಿಕ ಪ್ರಕೃತಿಯಿಂದ ತುಂಬಾ ದೂರದಲ್ಲಿ ನಿಂತಿದೆ. ಆದ್ದರಿಂದ ಪರಮಸತ್ಯದ ಕಾರ್ಯ ಚಟುವಟಿಕೆಗಳು ಹಾಗೂ ಏರ್ಪಾಡುಗಳು ಅನ್ಯೂಹವಾಗಿಯೇ ಉಳಿದು ಬಿಟ್ಟಿವೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಬೇರೆ ಮಾತಾಜಿ ಓದಿ. ವಿಜಯ ಪ್ರಭುಜಿ. ವಿಜಯ ಮಾತಾಜಿ ಪ್ರಭುಜಿ ಅವರು. ವಿಜಯ್ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಯಾರು ಓದುದು? ಲಕ್ಷ್ಮೀ ವಿಜಯ ಬೇವಿ ಮಾತಾಜಿ ಲಾಸ್ಟ್ ನಿಂದ ಬರ್ಲಿ. ಲಾಸ್ಟ್ ನಿಂದ ವಿಜಯ ಯಾರು? ವಿಜಯ ಪ್ರಭುಜಿ. ಪ್ರಭುಜಿ. ವಿಜಯ ಪ್ರಭುಜಿ ಓದಿ. ಹರೇ ಕೃಷ್ಣ. ಅವ್ರು ಓದದಿದ್ದು ಇನ್ನೊಬ್ಬರಿಗೆ ಹೇಳಿ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಎಸ್. ಹರೇ ಕೃಷ್ಣ. ಪರಮಸತ್ಯದ ಮೂಲಭೂತ ಶಕ್ತಿಗಳು 3 ಎಂಬುದಾಗಿ ಹೇಳಲಾಗಿದೆ. ಅಂತರಂಗ, ಬಹಿರಂಗ ಮತ್ತು ತಟಸ್ಥ ಶಕ್ತಿಗಳೇ ಆ 3. ತನ್ನ ಅಂತರಂಗ ಶಕ್ತಿಯ ಮೂಲಕ ಮಾಡುವ ಕಾರ್ಯಗಳಿಂದ ದೇವೋತ್ತಮ ಪುರುಷನು ತನ್ನ ಮೂಲ ರೂಪದಲ್ಲಿ ವೈಕುಂಠ ಲೋಕಗಳೆಂಬ ಆಧ್ಯಾತ್ಮಿಕ ಜಗತ್ತುಗಳನ್ನು ವ್ಯಕ್ತಗೊಳಿಸುತ್ತಾನೆ. ಈ ವೈಕುಂಠ ಲೋಕಗಳು ವ್ಯಕ್ತ ಜಗತ್ತು ಲಯವಾದ ಮೇಲೂ ಶಾಶ್ವತವಾಗಿ ಉಳಿದಿರುತ್ತವೆ. ತನ್ನ ತಟಸ್ಥ ಶಕ್ತಿಯಿಂದ ಪ್ರಭುವು ತನ್ನನ್ನು ಜೀವಿಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಈ ಜೀವಿಗಳು ಅವನ ಭಾಗಗಳೇ. ಸೂರ್ಯನು ತನ್ನ ಕಿರಣಗಳನ್ನು ಎಲ್ಲಾ ದಿಕ್ಕುಗಳಲ್ಲೂ ಪ್ರವಹಿಸುತ್ತಾನಲ್ಲ ಹಾಗೆ ತನ್ನ ಬಹಿರಂಗ ಶಕ್ತಿಯಿಂದ ಪ್ರಭುವು ಐಹಿಕ ಸೃಷ್ಟಿಯನ್ನು ಪ್ರಕಟಗೊಳಿಸುತ್ತಾನೆ. ಸೂರ್ಯನು ತನ್ನ ಕಿರಣಗಳಿಂದ ಹೇಗೆ ಮಂಜನ್ನು ನಿರ್ಮಿಸುತ್ತಾನೋ ಹಾಗೆ ಈ ವ್ಯಕ್ತ ಜಗತ್ತು ಸೃಷ್ಟಿ ಏನಿದ್ದರೂ ನಿರಂತರ ಸ್ವಭಾವದ ವೈಕುಂಠ ಲೋಕಗಳ ವಿಕೃತ ಪ್ರತಿಬಿಂಬವಷ್ಟೇ ಆಗಿದೆ. ಪರಮ ಸತ್ಯದ 3 ಲಕ್ಷಣಗಳನ್ನು ವಿಷ್ಣು ಪುರಾಣದಲ್ಲಿ ಕೂಡ ವರ್ಣಿಸಲಾಗಿದೆ. ಜೀವಿಯು ಗುಣಾತ್ಮಕವಾಗಿ ಅಂತರಂಗ ಶಕ್ತಿಗೆ ಸಮಾನಾದವನೆಂದು ವಿಷ್ಣು ಪುರಾಣದಲ್ಲಿ ಹೇಳಿದೆ. ಹೀಗಿರುತ್ತಾ ಬಹಿರಂಗ ಶಕ್ತಿಯನ್ನು ಸರ್ವ ಕಾರಣಗಳ
ಕಾರಣನು ಪರೋಕ್ಷವಾಗಿ ನಿಯಂತ್ರಿಸುತ್ತಾನೆ. ಮಾಯಾಶಕ್ತಿಯು ಜೀವಿಯನ್ನು ತಪ್ಪು ಹಾದಿಯಲ್ಲಿ ಕೊಂಡೊಯ್ಯುತ್ತದೆ. ಸೂರ್ಯನು ಮಸುಕಿದ ಮಂಜು ಅವನ ಬೆಳಕನ್ನು ದಾರಿ ಗಿಲ್ಲದಂತೆ ಮಾಡುತ್ತದಲ್ಲ ಹಾಗೆ ಪ್ರಭುವಿನ ವಿಭಿನ್ನಾಂಶರಾದ ಜೀವಿಗಳನ್ನು ಒಳಗೊಳ್ಳುವ ತಟಸ್ಥ ಶಕ್ತಿಗಳಿಗಿಂತ ಮಾಯಾಶಕ್ತಿ ಗುಣಾತ್ಮಕವಾಗಿ ಕೆಳಮಟ್ಟದಾದರೂ ಜೀವಿಗಳನ್ನು ನಿಯಂತ್ರಿಸುವ ಶಕ್ತಿಯಂತೂ ಅದಕ್ಕಿದೆ. ಮಂಜು ಯಾವುದೋ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಿದರೂ ಸೂರ್ಯನನ್ನೇ ಮುಚ್ಚಿಬಿಡುವುದಿಲ್ಲ. ಹಾಗೆ ಮಾಯಾಶಕ್ತಿಯಿಂದ ಆವೃತರಾದ ಜೀವಿಗಳು ಬೇರೆ ಬೇರೆ ಜೀವಜಾತಿಗಳಲ್ಲಿ ವಿಕಸಿಸುತ್ತಾರೆ. ಅವರ ಶರೀರಗಳ ವ್ಯಾಪ್ತಿ ಒಂದು ಪುಟ್ಟ ಇರುವೆಯಿಂದ ಹಿಡಿದು ಜಗತ್ತನ್ನು ನಿರ್ಮಿಸಿದ ಬ್ರಹ್ಮನದವರೆಗೆ ಮುಟ್ಟಬಹುದು. ನಿರಾಕಾರ ದೃಷ್ಟಿಯ ಪ್ರಧಾನವು ಈ ಸಕಲ ಕಾರಣಗಳಿಗೂ ಪ್ರಮುಖ ಕಾರಣ. ಪರಮ ಪ್ರಭುವಲ್ಲದೆ ಬೇರಾರು ಅಲ್ಲ. ಅಂತರಂಗ ಶಕ್ತಿಯಲ್ಲಿ ಇದೇ ಪ್ರಭುವನ್ನು ವ್ಯಕ್ತಿಯು ಪ್ರತ್ಯಕ್ಷವಾಗಿಯೇ ನೋಡಬಹುದು. ಪ್ರಭುವು ತನ್ನ ಅನೂಹ್ಯ ಶಕ್ತಿಯಿಂದ ಸರ್ವವ್ಯಾಪಿ ರೂಪವನ್ನು ಪಡೆದುಕೊಳ್ಳುತ್ತಾನೆ. ಅಂತರಂಗ, ಬಹಿರಂಗ ಮತ್ತು ತಟಸ್ಥ ಈ ಮೂರು ಶಕ್ತಿಗಳು ಸಾರದಲ್ಲಿ ಅಂತಿಮವಾಗಿ ಒಂದೇ ಆದರೂ ಕಾರ್ಯತಃ ಅವು ಬೇರೆ ಬೇರೆಯವು. ವಿದ್ಯುತ್ ಶಕ್ತಿಯು ಬೇರೆ ಬೇರೆ ಸಂದರ್ಭಗಳಲ್ಲಿ ಶಾಖ ಮತ್ತು ಶೀತಗಳನ್ನು ಹೇಗೆ ಉತ್ಪಾದಿಸಬಲ್ಲದೋ ಇದು ಹಾಗೆಯೇ. ಬಹಿರಂಗ ಹಾಗೂ ತಟಸ್ಥ ಶಕ್ತಿಗಳಿಗೆ ವಿವಿಧ ಸಂದರ್ಭಗಳಲ್ಲಿ ಆ ಹೆಸರು ಬರುತ್ತದೆ. ಆದರೆ ಮೂಲ ಅಂತರಂಗ ಶಕ್ತಿಗೆ ಇಂಥ ಷರತ್ತುಗಳು ಅನ್ವಯಿಸುವುದಿಲ್ಲ. ಅಷ್ಟೇ ಅಲ್ಲ, ಬಹಿರಂಗ ಶಕ್ತಿಯ ಅವಸ್ಥೆಗಳು ತಟಸ್ಥ ಶಕ್ತಿಯಲ್ಲಿ ಉಳಿಯುವುದು ಸಾಧ್ಯವಿಲ್ಲ. ಇದಕ್ಕೆ ವ್ಯತಿರಿಕ್ತವಾದದ್ದು ಸಂಭವಿಸುವುದು ಸಾಧ್ಯವಿಲ್ಲ. ಪರಮಪ್ರಭುವಿನ ಈ ಎಲ್ಲಾ ಶಕ್ತಿಗಳ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಮುಂದೆಂದೂ ಜ್ಞಾನ ಭಾವದ ಕಾರಣ ಪ್ರಯೋಗ ಸಿದ್ಧ ನಿರಾಕಾರವಾದಿಯಾಗಿ ಉಳಿಯುವುದು ಸಾಧ್ಯವಿಲ್ಲ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಓದಿದವರಿಗೆಲ್ಲರಿಗೂ. ಓಕೆ ಹರೇ ಮಾತಾಜಿ, ಹರೇ ಕೃಷ್ಣ. ಅನುವಾದದಿಂದ ಹೇಳ್ತಾ ಬಂದ್ರೆ ಆಯ್ತಾ ಮಾತಾಜಿ, ಹೇಳ್ಬೇಕಾ? ಹೌದು, ಸ್ವಲ್ಪ ಸ್ವಲ್ಪ ಹೇಳ್ತಾ ಬನ್ನಿ. ಇಲ್ಲಿ ಏನ್ ಕೊಟ್ಟಿದೆ ಅನುವಾದದಲ್ಲಿ? ಶ್ರೀ ಗೌರಿತಾಯಿ ಕಿ ಜೈ. ಹರೇ ಕೃಷ್ಣ. ಶ್ರೀಕೃಷ್ಣನ ನೈಜ ನಿಜವಾದ ಸ್ವಭಾವಿಕ ಅವನ ಮೂರು ಶಕ್ತಿಗಳ ಲಕ್ಷಣಗಳನ್ನು ಇಲ್ಲಿ ಯಾರು ಅವರು ಅರಿಯುತ್ತಿರ್ತಾರೆ, ಭಗವಂತನ ಮೂರು ಶಕ್ತಿ ಯಾವುದು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ. ಯಾರು ಇದನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಭಗವಂತನ ಎಲ್ಲ ವಿಷಯ ಗೊತ್ತಿದೆ. ಅಂದ್ರೆ ಅವನು ತಿಳಿವಿಲ್ಲದವನಾಗಿರಲಾರ ಅಂತ ಹೇಳಿ ಹೇಳ್ತಾರೆ. ಭಾವಾರ್ಥ ಶ್ರೀಲ ಕಿ ಜಯ. ಇಲ್ಲಿ ಏನ್ ಹೇಳಿದ್ದಾರೆ ಭಾಗವತದಲ್ಲಿ? ಭಗವಂತನ ಸಂದರ್ಭದಲ್ಲಿ ಅಂದ್ರೆ 16 ಈ ಗ್ರಂಥದಲ್ಲಿ ಶ್ರೀಲ ಜೀವ ಗೋಸ್ವಾಮಿ ಅವರು ಏನ್ ಬರ್ದಿದ್ದಾರೆ? ಕವಿರಾಜ್ ದಾಸ್ ಗೋಸ್ವಾಮಿ, ಊಹಾತ್ಮಕವಾದ ಮಾನುಷ ಮನಸ್ಸಿನ ವ್ಯಾಪ್ತಿಗೆ ಬಾರದ ಒಂದು ಸಹಜ ಕ್ರಮ ಕೊಳ್ಳಪಟ್ಟ ಪರದೈವವೆಂದರೆ ಯಾರು? ಭಗವಂತ. ಸರ್ವೋತ್ತಮ, ನಿರಂತರವಾಗಿ ಏಕಕಾಲಕ್ಕೆ ಅಂದ್ರೆ 4 ಲೋಕಗಳಲ್ಲಿ ಅವನು ವಿಸ್ತರಿಸಲು ಸರ್ವವ್ಯಾಪಿ ಯಾರು? ಭಗವಂತ. ಅವನ ವ್ಯಕ್ತಿ ವಿಶಿಷ್ಟತೆ, ಅವನು ನಿಜ ಸ್ವರೂಪ ಮತ್ತು ಅವನ ನಿರಾಕಾರ ಪ್ರಭೆ ಅಂದ್ರೆ ಬ್ರಹ್ಮ ಜ್ಯೋತಿ. ಅವನ ಶಕ್ತಿಯ ಕಣಗಳು ಅಂದ್ರೆ ನಾವು ವಿಭು, ಅವನ ಭಗವಂತ ವಿಭು, ನಾವು ಅಣುಗಳು, ಭಗವಂತ ನಾವು ಅಣುಗಳು, ಜೀವಿಗಳು. ಮತ್ತು ಅವನ ಎಲ್ಲ ಕಾಸ್ ಆಫ್ ಆಲ್ ಕಾಸ್ ಅಂದ್ರೆ ಅವನ ಸರ್ವ ಕಾರಣ. ಇದು ಭಗವಂತನ 4 ವಿಶಿಷ್ಟ ಲಕ್ಷಣ. ಸೊ ಆ 4 ಲಕ್ಷಣಗಳು ಪರಮ ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ? ರೂಲ್ ಮಾಡಿ ಮತ್ತೆ ಸ್ವಲ್ಪ. ಆ 4 ಲಕ್ಷಣಗಳು ಪರಮ ಪ್ರಭುವಿನ ಅದೇ ಈ 4 ಭಗವಂತನ ಈ ಸೂರ್ಯನಿಗೆ ಹೋಲಿಸಲಾಗಿದೆ, ಕಂಪೇರ್ ಮಾಡಿದ್ದಾರೆ. ಅಂದ್ರೆ ಅವನ ವ್ಯಕ್ತಿ ವಿಶಿಷ್ಟ ಸೂರ್ಯ ಮತ್ತು ಅವನ ಪ್ರಭೆ, ಸೂರ್ಯನ ಪ್ರಭೆ ಮತ್ತು ಅವನ ಸೂರ್ಯದ ಗ್ರಹದಲ್ಲಿ ಅವನ ರಶ್ಮಿಗಳು, ಕಿರಣಗಳು ಹಾಗೂ ಇದು ಎಲ್ಲ ಇದು ಹೇಗೆ ಇದು 4 ಇದೆ ಹಾಗೆ ಭಗವಂತನಿಗೆ ಇದು ಸೂರ್ಯನನ್ನು ಹೋಲಿಸಲಾಗಿದೆ. ಸೊ ಇಲ್ಲಿ ನಮ್ಮ ಈ ಊಹಾತ್ಮಕ ಚಿಂತನೆಯಿಂದ ನಮ್ಗೆ ಭಗವಂತನ ಅರಿಯಲು ಸಾಧ್ಯವಿಲ್ಲ. ಅಂದ್ರೆ ನಮ್ಗೆ ನಮ್ಮ ಈ ನಮ್ಮ ಪುಟ್ಟ ಮೆದುಳಿಗೆ ಅವನ ಶಕ್ತಿಗಳು ಅಂದ್ರೆ ಅದು ಊಹಿಸಲಾಗಿದೆ. ನಮ್ಗೆ ಈ ಪುಟ್ಟ ಮೆದುಳಿಗೆ ಭಗವಂತನ ಅಂಡರ್ಸ್ಟ್ಯಾಂಡ್ ಮಾಡೋದು ವೆರಿ ಡಿಫಿಕಲ್ಟ್, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಕಾಶ ಶೋಧನ ಕಾರ್ಯವು ವಿಶ್ವದ ಶ್ರೇಷ್ಠತಮ ವಿಜ್ಞಾನಿಗಳ ಶ್ರಮದ ದುಡಿಮೆಯನ್ನು ಬೇಡಿದೆ. ಆದರೂ ಐಕಸೃಷ್ಟಿಯ ಮೂಲಭೂತ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕೂಡ ಅಸಂಖ್ಯ ಸಮಸ್ಯೆಗಳು ಎದುರಿಸಿ ಹೊರಟ ವಿಜ್ಞಾನಿಗಳನ್ನು ಕಂಗೆಡಿಸಿದೆ. ಅಂದ್ರೆ ಅವ್ರು ಯಾರಿಗೂ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಈ ಐಕಸೃಷ್ಟಿ ಹೇಗೆ ಅಂತ ಅವರಿಗೆ ನಾವು ಯಾವಾಗ ಭಗವದ್ಗೀತಾ ಗುರುಗಳ ಅಂಡರ್ ನಾವು ಅದನ್ನು ಕಲಿತಾರೆ ಆಗ ನಮ್ಗೆ ಅರ್ಥ ಆಗೋದು. ಈ ಭಾಗವತದಲ್ಲಿ ನಮ್ಗೆ ಈ ಸೃಷ್ಟಿ ಹೇಗೆ ಆದದ್ದು ಅದು ನಮ್ಗೆ ಜ್ಞಾನವಿಲ್ಲ. ಯಾವಾಗ ನಮ್ಮ ಈ ಗುರುಗಳ
ಶರಣಾಗಿ ಅವರ ಅಂದರಿಂದ ಭಾಗವತ ಮತ್ತು ಈ ಭಗವದ್ಗೀತೆ ನಾವು ಶ್ರವಣ ಮಾಡಿದರೆ ಓದಿದರೆ ಆಗ ನಮ್ಗೆ ಅದು ಅರ್ಥ ಆಗ್ಬೋದು. ಈ ವಿಜ್ಞಾನದಿಂದ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಪರಮ ಸತ್ಯದ ಮೂಲಭೂತ ಶಕ್ತಿಗಳು 3 ಎಂಬುದಾಗಿದೆ. ಯಾವುದು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಮೂಲಕ ಮಾಡುವ ಕಾರ್ಯ ಏನು? ಅವನು ವೈಕುಂಠ ಲೋಕದಲ್ಲಿ ಇಲ್ಲ, ಅವನ ಅಂತರಂಗ ಶಕ್ತಿ. ಈ ಐಕ ಸೃಷ್ಟಿ ಯಾಕೆ ಮಾಡಿದ್ದು? ಐಕ ಶಕ್ತಿ ಅವನ ಸೃಷ್ಟಿ ಅದು ಬಹಿರಂಗ ಶಕ್ತಿಯಿಂದ ಆಗಿದೆ. ನಾವು ತಟಸ್ಥ, ನಾವು ಜೀವಿಗಳು, ನಾವು ತಟಸ್ಥ ಶಕ್ತಿ. ನಮ್ಗೆ ಅಲ್ಲಿ ಸಹ ಹೋಗ್ಬೋದು, ಅಜ್ಜಂತಿಕ ಲೋಕದಲ್ಲಿ ಸಹ ಹೋಗ್ಬೋದು, ಈ ಐಕ ಸೃಷ್ಟಿಯಲ್ಲಿ. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಮ್ಗೆ ಸ್ವಲ್ಪ ಭಗವಂತ ಸ್ವತಂತ್ರ ಕೊಟ್ಟಿದ್ರೆ ನಾವು ಅಲ್ಲಿ ಹೋಗ್ಬೋದು ಅಥವಾ ಇಲ್ಲಿ ಐಕ ಭೌತಿಕ ಜಗತ್ತಲ್ಲಿ ಸೇರ್ಬೋದು. ಸೊ ಈ ವೈಕುಂಠ ಲೋಕಗಳು ವ್ಯಕ್ತ ಜಗತ್ತು ಲಯವಾದ ಮೇಲೂ ಈಗ ವೈಕುಂಠ ಜಗತ್ತು, ಈ ಅದ್ವೈತಿಕ ಜಗತ್ತು ಅದು ಶಾಶ್ವತ. ಈ ಐಕ ಜಗತ್ತು ಅದು ಶಾಶ್ವತ ಅಲ್ಲ, ಅಶಾಶ್ವತ. ಅದು ಇದೆ ಆದ್ರೆ ಅದು ಅಶಾಶ್ವತ. ಅಂದ್ರೆ ಅದು ಈ ವೈಕುಂಠ ಲೋಕ ಅದು ಲಯವಾಗುದಿಲ್ಲ, ಅದು ನಾಶವಾಗುದಿಲ್ಲ, ಅದು ಶಾಶ್ವತ. ಆದರೆ ಭೌತಿಕ ಜಗತ್ತು ನಾಶವಾಗ್ತದೆ ಅಂತ ಹೇಳ್ತಾರೆ. ಸೊ ತನ್ನ ತಟಸ್ಥ ಶಕ್ತಿಯಿಂದ ಪ್ರಭು ತನ್ನನ್ನು ಜೀವಿಗಳಿಗೆ ನಮ್ಗೆ ಎಲ್ಲಾ ಕಡೆಗೆ ಈ ಭೌತಿಕ ಜಗತ್ತನ್ನು ವಿಸ್ತರಿಸಿಕೊಂಡಿದ್ದಾನೆ. ಈ ಜೀವಿಗಳು ಅವನ ಭಾಗ, ನಾವು ಭಗವಂತನ ಭಾಗಗಳೇ. ಅಂದ್ರೆ ಭಗವಂತ ವಿಭು, ನಾವು ಅವನ ಕಣಗಳು. ಸೊ ಸೂರ್ಯನು ತನ್ನ ಕಿರಣ ಹೇಗೆ ಎಲ್ಲಾ ದಿಕ್ಕುಗಳಿಗೆ ಸ್ಪ್ರೆಡ್ ಮಾಡಿದ್ದಾನೆ, ಹಾಗೆ ಅವನು ತನ್ನ ಬಹಿರಂಗ ಶಕ್ತಿಯಿಂದ ಪ್ರಭು ಐಕ ಸೃಷ್ಟಿಯನ್ನು ಪ್ರಕಟಗೊಳಿಸುತ್ತಾನೆ. ತನ್ನ ಬಹಿರಂಗ ಅಂದ್ರೆ 3 ಗುಣ, 3 ಪುರುಷಾವತಾರ: ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ. ಕಾರಣೋದಕಶಾಹಿ ವಿಷ್ಣುವಿಂದ ನಮಗೆ ಐಕ ಸೃಷ್ಟಿ ಆಗಿದೆ. ಸೊ ಅದು ಭಗವಂತನ ಸ್ವಾಂಶ ವಿಸ್ತರಣೆ. ಸೊ ಸೂರ್ಯನು ತನ್ನ ಕಿರಣಗಳಿಂದ ಹೇಗೆ ಮಂಜನ್ನು ಹೇಗೆ ಸೂರ್ಯನಿಂದ ನಮ್ಗೆ ಮಂಜು ಅಂದ್ರೆ ಫಾಗ್ ತಯಾರಾಗ್ತದೆ, ಹಾಗೆಯೇ ಈ ವ್ಯಕ್ತ ಜಗತ್ತನ್ನು ಸೃಷ್ಟಿಯನ್ನಿದ್ದರೂ ಅದು ನಿರಂತರ ಸ್ವಭಾವ. ವೈಕುಂಠ ಲೋಕದ, ಆಧ್ಯಾತ್ಮಿಕ ಲೋಕದ, ಇದು ಈ ಐಕ ಜಗತ್ತು ಆಧ್ಯಾತ್ಮಿಕ ಲೋಕದ ಜಸ್ಟ್ ಏನು, ಅದು ರಿಫ್ಲೆಕ್ಷನ್, ಪ್ರತಿಬಿಂಬ. ಸೊ ಪರಮ ಸತ್ಯದ 3 ಲಕ್ಷಣಗಳನ್ನು ಈ ವಿಷ್ಣು ಪುರಾಣದಲ್ಲಿ ಸಹ ಕೂಡ ವರ್ಣಿಸಲಾಗಿದೆ. ಅಂದ್ರೆ ಜೀವಿಯು ಗುಣಾತ್ಮಕವಾಗಿ ನಾವು ಗುಣಾತ್ಮಕವಾಗಿ ಸೇಮ್, ಆದರೆ ಕ್ವಾಂಟಿಟೇಟಿವ್ಲಿ ನಾವು ಡಿಫ್ರೆಂಟ್. ಈಗ ಸಮುದ್ರದ ನಾವು ಈಗ ಸ್ವಲ್ಪ ನೀರು ತಗೊಂಡ್ರೆ ಕೈಯಲ್ಲಿ, ಅದು ಸಮುದ್ರ ನೀರು, ಅದು ಸಮುದ್ರ ಆಗ್ತದೆ? ಇಲ್ಲ. ಆದ್ರೆ ಟೇಸ್ಟ್, ಅದರ ಗುಣಧರ್ಮ ಸೇಮ್. ಸಮುದ್ರದ ಒಂದು ಹನಿ ಸಹ, ಅದು ಸಮುದ್ರದ ನೀರು ಮತ್ತು ಸಮುದ್ರದ ಒಂದು ಹನಿ ಸಹ ಗುಣ ಸೇಮ್ ಇದೆ, ಆದರೆ ಕ್ವಾಂಟಿಟಿ ಅದು ಡಿಫ್ರೆಂಟ್. ಹಾಗೆ ಭಗವಂತ ನಾವು ಭಗವಂತನ ಕಣಗಳು, ನಮ್ಮ ಗುಣ ಒಂದೇ ಇದೆ, ಆದರೆ ಕ್ವಾಂಟಿಟಿಯಲ್ಲಿ ನಾವು ಡಿಫ್ರೆನ್ಸ್ ಇದ್ದೇವೆ. ಸೊ ಇಲ್ಲಿ ಭಗವಂತ ಸರ್ವ ಕಾರಣಗಳ ಕಾರಣ, ಅವನೆಲ್ಲ ಅದನ್ನು ನಿಯಂತ್ರಿಸುತ್ತಾನೆ. ಈಗ ಮಾಯಾಶಕ್ತಿ ಭಗವಂತನ ಅಂಡರ್ನಲ್ಲಿದೆ. ಭಗವಂತ ಮಾಯಾಶಕ್ತಿ, ಮಾಯಾದೇವಿಯನ್ನು ಯಾರು ಕಂಟ್ರೋಲ್ ಮಾಡುದು? ಭಗವಂತ. ಅದು ಮಾಯಾಶಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡ್ತೇವೆ. ಆ ಮಾಯಾಶಕ್ತಿಯಿಂದ ನಾವು ಈ 3 ಗುಣಗಳಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ ಈ ಐಕ ಜಗತ್ತಿನಲ್ಲಿ. ಸೊ ಆ ಬಿಡುಗಡೆಯಿಂದ ನಾವು ಹೇಗೆ ಹೊರ ಬರುವುದು, ಅದೇ ನಾವು ಕಲಿಬೇಕಂದ್ರೆ ನಾವು ದಿವಸ ಆಗಲು ನಾವು ಜಪ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು. ಹೀಗೆ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಹೃದಯ ಶುದ್ಧ ಆಗ್ತದೆ, ನಮ್ಮ ಕ್ಲೇಶಗಳು ನಾಶ ಆಗ್ತದೆ. ಆಗ ಮಾಯಾಶಕ್ತಿ ನಮಗೆ ಇದು ಟಚ್ ಮಾಡುವುದಿಲ್ಲ. ಸೊ ಈ ಮಾಯಾಶಕ್ತಿಯಿಂದ ನಾವು ಹೇಗೆ ಹೊರಗೆ ಬರುವುದು ಅಂತ ಈ ಪ್ರಭುಪಾದರೆಲ್ಲ ಹೇಳ್ತಾನೆ. ಸೊ ಈಗ ಹೇಗೆ ಸೂರ್ಯನು ಮುಸುಕಿದ ಮಂಜು ಅವನ ಬೆಳಕನ್ನು ದಾರಿ ಹೋಗಲಿಲ್ಲಂತೆ ಮಾಡ್ತಾರೆ. ಅಂದ್ರೆ ಈಗ ಮಂಜುವಿನಿಂದ ನಮ್ಗೆ ಕಾಣುವುದಿಲ್ಲ, ಅದು ಸೂರ್ಯನನ್ನು ಕಿರಣವನ್ನು ತಡೀತದೆ. ಅದೇ ನಮ್ಗೆ ಯಾರು ದಾರಿಯಲ್ಲಿ ನಡೆಯುತ್ತಾರೆ ಅವರಿಗೆ ದಾರಿ ಕಾಣುವುದಿಲ್ಲ. ಹಾಗೆಯೇ ಈ ಮಾಯಾಶಕ್ತಿ ನಮ್ಮನ್ನು ಬಂಧಿಸಿದಾಳೆ, ನಮ್ಗೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸೊ ಆ ಮಾಯಾಶಕ್ತಿಯಿಂದ ನಾವು ಹೊರಗೆ ಬರಲಿಕ್ಕೆ ಕಲಿಬೇಕಂತ ಹೇಳ್ತಾರೆ. ಸೊ ಮಾಯಾಶಕ್ತಿಯಿಂದ ಆವೃತರಾದ ಜೀವಿಗಳು ಬೇರೆ ಬೇರೆ ಜೀವ ಜಾತಿಗಳಲ್ಲಿ ಈಗ ನಾವು ಈ ಐಕ್ಯದಲ್ಲಿ ನಾವು ಎಂಜಾಯ್ ಮಾಡ್ತೀವಿ, ನಮ್ಗೆ ಇದೇ ದೊಡ್ಡ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಈ ಭೌತಿಕ ಜಗತ್ತಿನಲ್ಲಿ. ನಮ್ಮ ಭಾವನೆ ಏನು, ನಮ್ಗೆ ಒಡೆತನದ ಭಾವನೆ ಬಂದಿದೆ, ನಮ್ಗೆ ಇಲ್ಲಿಯೇ ಇರಲು ಮನಸ್ಸಾಗಿದೆ. ಅಂದ್ರೆ ಒಡೆತನದ ಭಾವನೆ, ನನ್ಗೆ ಅದು ಬೇಕು, ಇದು ಬೇಕು, ಅದು ನಮ್ಮ ಇಚ್ಛೆ, ನಮ್ಗೆ ಡಿಸೈರ್ ಏನಿದೆ ಅದು ನಮ್ಮ ಆಗ್ತಾ ಇರ್ತದೆ, ಇದು ಅದು ಆ ಭಾವನೆಯಲ್ಲಿ ಇರ್ತದೆ. ನಮ್ಗೆ ಅದು ಗೊತ್ತಿಲ್ಲ, ನಮ್ಗೆ ಇದರಿಂದ ನಮ್ಗೆ ಇದು ಈ ಐಕ ಜಗತ್ತು ಒಂದು, ಭೌತಿಕ ಜಗತ್ತು ಒಂದು ಜೈಲ್ನ ಆಗಿದೆ. ಆ ಜೈಲಿನ ನಾವು ಹೇಗೆ ಹೊರಗಬಹುದು ಅಂತ ಪ್ರಭುಪಾದಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ಜಪ ಮಾಡ್ಬೇಕು, ಸದಾ ಜಪ. ಈಗ ಜಪ ಮಾಡುವಾಗ ಸಹ ನಾವು ಕಾನ್ಸಂಟ್ರೇಟ್ ಆಗಿ ಜಪ ಮಾಡುವುದಿಲ್ಲ. ಒಮ್ಮೊಮ್ಮೆ ನಮ್ಗೆ ಅಲ್ಲಿ ಇಲ್ಲಿ ಧ್ಯಾನ ಅಂದ್ರೆ ಅರ್ಜುನ ಸಹ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಭಗವಂತ ನನ್ಗೆ ನಾನು ಗಾಳಿಯನ್ನು ನಾನು ಕಂಟ್ರೋಲ್ ಮಾಡ್ಬೋದು, ಆದ್ರೆ ನನಗೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ.
ಸೊ ಅದು ಹೇಗೆ ಕಂಟ್ರೋಲ್ ಅಂದ್ರೆ ನಾವು ಈಗ ಜಪ ಮಾಡುವಾಗ ಧ್ಯಾನದಿಂದ ಅವನ ಅಂದ್ರೆ ಆ ವಾಣಿಯನ್ನು ಕೇಳ್ತಾ 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 ಅಂದ್ರೆ ನಮ್ಗೆ ಆಗ ನಾವು ಬೇರೆ ಆ ಜಪ ಮಾಡುವಾಗ ಬೇರೆ ಇದರಲ್ಲಿ ಹೋದ್ರೆ ಲಕ್ಷ್ಯಕ್ಕೆ ಹೋದ್ರೆ ಪುನಃ ನಾವು ಹಿಂದೆ ತೆಗೆದುಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಹೋದರೆ ಮತ್ತೆ ಶ್ರವಣ ಮಾಡ್ತಾ ಹೋದರೆ ಭಗವದ್ಗೀತೆ ಶ್ರವಣ ಮಾಡ್ತಾ ಮಾಡ್ತಾ ಹೋದರೆ ನಮ್ಗೆ ಈ 3 ಕ್ಲೇಶದಿಂದ ನಾವು ದೂರ ಆಗೋದು, ಎಲ್ಲ ಕ್ಲೇಶದಿಂದ ದೂರ ಆಗೋದಾಗ ನಮ್ಗೆ ಮಾಯಾಶಕ್ತಿಯ ಪ್ರಭಾವ ಬೀಳುವುದಿಲ್ಲ ಅಂತ ಹೇಳ್ತಾರೆ. ಸೊ ಈಗಂದ್ರೆ ನಾವು ಈ ಜಗತ್ತಿನಲ್ಲಿ ಇದ್ದರೆ ನಾವು ಏನ್ಗೆ ಇರುವೆಯಿಂದ ಬ್ರಹ್ಮನ ತನಕ ಅಂದ್ರೆ ನಮ್ಮ ಯಾವುದೇ ಜೀವ ಆಗ್ಬಾರ್ದು. ಅಂದ್ರೆ ಯಾವುದೇ ನಾವು ನಮ್ಮ ಕರ್ಮದ ಪ್ರಕಾರ ನಮ್ಮ ಜನ್ಮ ಬೇರೆ ಜೀವಿ ನಾವು ಬೇರೆ ಬೇರೆ ಇದರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತೇವೆ, ಇಲ್ಲಿಯೇ ಇರ್ತೇವೆ, ಬರ್ತೇವೆ ಹೋಗ್ತೇವೆ. ಅದೇ ನಮ್ಗೆ ಅಲ್ಲಿ ಇದರಿಂದ ನಾವೇನ್ ಮಾಡೋದು, ನಮ್ಗೆ ಇದರಿಂದ ಈ ಭೌತಿಕ ಜಗತ್ತಿನಿಂದ ನಾವು ಹೊರಗೆ ಬರಬೇಕು, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಅದಕ್ಕೆ ಏನ್ ಮಾಡಿದ್ರೆ ನಮ್ಮ ಇಲ್ಲಿ ನಿರಾಕಾರ ದೃಷ್ಟಿಯ ಪ್ರಧಾನವು ಸಕಲ ಕಾರಣಗಳಿಗೂ ಪ್ರಮುಖ ಕಾರಣ. ಪರಮಪ್ರಭು ಅಲ್ಲದೆ ಬೇರೆ ಏನೂ ಅಲ್ಲ. ಅಂತರಂಗ ಶಕ್ತಿಯಲ್ಲಿ ಇದೇ ಪ್ರಭುವನ್ನು ವ್ಯಕ್ತಿಯು ಪ್ರತ್ಯಕ್ಷವಾಗಿ ನೋಡಬಹುದು. ಅಂದ್ರೆ ಪ್ರಭು ತನ್ನ ಅನೂಹ್ಯ ಶಕ್ತಿಯಿಂದ ಅನೂಹ್ಯ ಅಂದ್ರೆ ಊಹಿಸಲಾಗದ ಶಕ್ತಿಯಿಂದ ಅವನು ಸರ್ವವ್ಯಾಪಿ. ಅವನು ಈಗ ನೋಡಿ ನಾವು ಸೂರ್ಯ ಕಾಣ್ತೇವೆ, ಚಂದ್ರ ಕಾಣ್ತೇವೆ, ಎಲ್ಲ ನೋಡಿ ಅದು ಪರ್ಫೆಕ್ಟ್. ಅಂದ್ರೆ ಸೂರ್ಯ ಅಲ್ಲಿ ಮಾರ್ನಿಂಗ್ ಅದು ರೈಸ್ ಆಗ್ತದೆ, ಸೆಟ್ ಆಗ್ತದೆ, ಎಲ್ಲ ಪರ್ಫೆಕ್ಟ್. ಚಂದ್ರ ಎಲ್ಲ ಪರ್ಫೆಕ್ಟ್. ಅದೆಲ್ಲ ಯಾರ ಕಾರಣ ಇದೆ ಅಂದ್ರೆ ಭಗವಂತ ಎಲ್ಲ ಸರ್ವವ್ಯಾಪಿ ಆಗಿದ್ದಾನೆ, ನಾವು ಅರ್ಥ ಮಾಡ್ಬೇಕು. ಸೊ ಅಂತರಂಗ, ಬಹಿರಂಗ ಹಾಗೂ ತಟಸ್ಥ ಈ 3 ಶಕ್ತಿಗಳು ಸಾರದ ಅಂತಿಮವಾಗಿ ಒಂದೇ. ಅದು ಅಂದ್ರೆ ಎಲ್ಲ ಈ 3 ಶಕ್ತಿ ಎಲ್ಲಿಂದ ಬಂದದ್ದು? ಭಗವಂತನಿಂದ ಬಂದದ್ದು. ಆದರೆ ಅದನ್ನು ಭಗವಂತ ನೋಡಿ ಅಂತರಂಗ ಶಕ್ತಿಯಲ್ಲಿದೆ ಅವನ ಅದು ಆಧ್ಯಾತ್ಮಿಕ ಲೋಕದಲ್ಲಿ, ಬಹಿರಂಗ ಶಕ್ತಿಯಲ್ಲಿದೆ ಈ ಐಹಿಕ ಜಗತ್ತಿನಲ್ಲಿ, ತಟಸ್ಥ ಶಕ್ತಿ ನಾವು ಜೀವಿಗಳು. ಸೊ ಈ 3 ಶಕ್ತಿಗಳು ಸಾರದಲ್ಲಿ ಅಂತಿಮವಾಗಿ ಒಂದೇ, ಆದರೂ ಕಾರ್ಯತಾವು ಬೇರೆ ಬೇರೆ ಅದರ ಕೆಲಸ ಏನು ಬೇರೆ ಬೇರೆ. ಬಂದದ್ದು 3 ಶಕ್ತಿಯಲ್ಲಿಂದ ಭಗವಂತನಿಂದ, ಅದರ ಕೆಲಸ ಕಾರ್ಯ ಬೇರೆ ಬೇರೆ. ಹೇಗೆ ವಿದ್ಯುತ್ ಶಕ್ತಿಯಿಂದ ಏನು ಕರೆಂಟ್ ಪಾಸ್ ಆಗ್ತದೆ, ಈಗ ಶಾಖ ಅದು ಹೀಟ್ಸ್ ಆಗ್ತದೆ, ಕೂಲ್ಸ್ ಆಗ್ತದೆ ಅಲ್ಲ, ವಿದ್ಯುತ್ ಶಕ್ತಿ ಕರೆಂಟ್ ಇಂದ. ಹಾಗೆ ಭಗವಂತನ ಈ 3 ಶಕ್ತಿ ಸಹ ಒಂದೇ ಇದರಿಂದ ಬಂದದ್ದು, ಆದ್ರೆ ಅದರ ಆಕ್ಟಿವಿಟಿ ಬೇರೆ ಬೇರೆ ಹೇಳ್ತಾರೆ. ಸೊ ಆದರೆ ಮೂಲ ಅಂತರಂಗ ಶಕ್ತಿ ಇಂತಹ ಷರತ್ತುಗಳಲ್ಲಿ ಅನ್ವಯಿಸುವುದಿಲ್ಲ. ಅಷ್ಟೇ ಅಲ್ಲ, ಬಹಿರಂಗ ಶಕ್ತಿಯ ಅವಸ್ಥೆಗಳು ತಟಸ್ಥ ಶಕ್ತಿಯಲ್ಲಿ ಉಳಿಯುವುದು ಸಾಧ್ಯವಿಲ್ಲ. ಈ ಬಹಿರಂಗ ಶಕ್ತಿ ಅವಸ್ಥೆ ತಟಸ್ಥ ಶಕ್ತಿಯಲ್ಲಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಪರಮಪ್ರಭುವಿನ ಎಲ್ಲ ಶಕ್ತಿಗಳ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಮುಂದೆ ಎಂದು ಜ್ಞಾನಭಾವದ ಕಾರಣ ಪ್ರಯೋಗ ಸಿದ್ಧ ನಿರಾಕಾರವಾದಿಗೆ ಉಳಿಯುವುದು ಸಾಧ್ಯವಿಲ್ಲ. ಅಂದ್ರೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳಿ ಯಾರಿಗೂ ಸಾಧ್ಯವಿಲ್ಲ. ಅಂದ್ರೆ ಅದು ನಾವು ಎಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತೇವೆ ಅಷ್ಟು ಅದು ಇನ್ನು ಹೆಚ್ಚಾಗ್ತಾ ಹೋಗ್ತದೆ. ಅದು ಅದನ್ನು ಭಗವಂತನ ಅರ್ಥ ಮಾಡೋದು ಊಹಿಸಲಾಗತಕ್ಕಂಥದ್ದು. ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡೋದು ವೆರಿ ಡಿಫಿಕಲ್ಟ್ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಮಾತಾಜಿ. ಕೃಷ್ಣೇರ ಸ್ವರೂಪೇ ರಹಯ ಷಡ್ವಿಧ ವಿಲಾಸ, ಕೃಷ್ಣೇರ ಸ್ವರೂಪೇ ರಹಾಯ ಷಡ್ವಿಧ ವಿಲಾಸ, ಪ್ರಭಾವ ವೈಭವ ರೂಪೇ ದ್ವಿವಿಧ ಪ್ರಕಾಶ, ಕೃಷ್ಣೇರ ಸ್ವರೂಪೇ ರಹಯ ವಿಲಾಸ, ಕೃಷ್ಣೇರ ಸ್ವರೂಪೇ ರಹಯ ಷಡ್ವಿಲಾಸ, ಪ್ರಭಾವ ವೈಭವ ರೂಪೇ ದ್ವಿವಿಧ ಪ್ರಭಾವ ವೈಭವ ರೂಪೇ ದ್ವಿವಿಧ ಪ್ರಕಾಶ, ಯಾರಾದ್ರೂ ಇಬ್ಬರು ಓದಿ. ಕೃಷ್ಣೇರ ಸ್ವರೂಪೇ ರಹಯ ಷಡ್ವಿಧ ವಿಲಾಸ, ಏನಾಯ್ತು ಮಾತಾಜಿ? ನನ್ನದೇನು ಆನ್ ಇಲ್ಲ, ಗೊತ್ತಾಗುದಿಲ್ಲ ನನಗೆ. ಯಾವ್ದೋ 2 ಡಿವೈಸ್ ಇದೆ ನೋಡಿ. ಇಲ್ಲ ನನ್ನದಿಲ್ಲ. ಎಕ್ಕೋ ಆಗ್ತಾ ಇದೆ. ಯಾವ್ದು 2 ಡಿವೈಸ್ ಇದ್ದಾವೆ. ಕೃಷ್ಣೇರ ಸ್ವರೂಪೇ ರಹಾಯ ಷಡ್ವಿಧ ವಿಲಾಸ. ಹರೇ ಕೃಷ್ಣ. ಹೇಳ್ದಿರ ಹೇಳಿ. ಹರೇ ಕೃಷ್ಣ. ಎಲ್ಲಾದ್ರೂ ಯಾರ್ದು ಅಂತ ಗೊತ್ತಿಲ್ಲ. ಎಲ್ಲಾದ್ರೂ ಮ್ಯೂಟ್ ಮಾಡ್ಬಿಡಿ, ಆಮೇಲೆ ಇಲ್ಲ ಮತ್ತೆ ನನಗೆ ಹಿಂದೆ ಹೋಗ್ಲಿಕ್ಕಾಗುದಿಲ್ಲ, ಸ್ಕ್ರೀನ್ ಹೋಗ್ತದೆ. 1 ನಿಮಿಷ, ನಾನು ಹಿಂದೆ ಹೋಗಿ ಮತ್ತೆ ಬರ್ತೇನೆ.
ರೂಪಶಂಕರ್ ಮಾತಾಜಿಯನ್ನು ಹೇಳು. ಹೋಸ್ಟ್ ಮಾಡಿದೆ ಮತ್ತೆ ಹಾ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರನ್ನು. ಅಗ್ರಣಿ ಮಾತಾಜಿ ನನ್ನದಡಿಯಲ್ಲಿ ಲ್ಯಾಪ್ಟಾಪ್ ಇಲ್ಲ ವರ್ಕ್ ಆಗುದಿಲ್ಲ. ನಾನೊಬ್ಬಳೇ ಇರುದು. ಒಂದ್ ನಿಮಿಷ. ಮಾತಾಜಿ ಈಗ ನೀವು ಮಾಡಿ, ಬರಲ್ಲ ಈಗ ಸರಿ ಹೋಗುತ್ತೆ. ಹಾ ಎಲ್ಲ ಮ್ಯೂಟ್ ಮಾಡಿದೆ. ಒಂದ್ ನಿಮಿಷ. ಆಯ್ತಲ್ಲ? ಹರೇ ಕೃಷ್ಣ. 97 ಕರೆಕ್ಟ್. ಅಲ್ಲ ಯಾರು ಈಗ ಹಾಕ್ಬೋದು. ಸರಿ ಓದ್ಲಾ? ಕೃಷ್ಣೇರ ಸ್ವರೂಪೇರ ಹಯ ಪ್ರಭಾವ ವೈಭವ ರೂಪೆ ದ್ವಿವಿಧ ಪ್ರಕಾಶ. ಅಲ್ಲ ಯಾರು ಯಾರು ಎರಡೆರಡು ಮಾತಾಜಿ ಓದ್ತೇನೆ. ಒಂದ್ ಮಿನಿಟ್ ಯಾರು ಡಬಲ್ ಟರ್ನ್ ಬರ್ತಿದೆ ಮಾತಾಜಿ. ಹೌದು ಯಾರು ಎರಡು ನಮಗೇನು ಮಾತಾಜಿ ಸರಿ ನಿಮ್ಮಿಂದಲೇ ಬರ್ತಾ ಇರೋದು ಮಾತಾಜಿ ಮೋಸ್ಟ್ಲಿ. ಮಾತಾಜಿ ಇದ್ದಾನೆ. ನಮಗ್ ಸರಿ ಇದೆ ಮಾತಾಜಿ. ನನ್ಗೆ ಬರುದಿಲ್ಲ. ಇಲ್ಲ ಎರಡು ನಮ್ಗೆ ಎರಡು ಕೇಳಿಸ್ತಿಲ್ಲ. ಲಲಿತಾ ಮಾತಾಜಿ ಅನ್ಮ್ಯೂಟ್ ಮಾಡಿದಾಗ ಯಾಕೋ ಬರ್ತದೆ. ಈಕೋ ಇದೆ ನನಗೆ ಈಕೋ ಇದೆ. ಯಾರೋ ಬ್ಲೂಟೂತ್ ಆನ್ ಮಾಡಿದ್ದಾರೆ, ಬ್ಲೂಟೂತ್ ಆಫ್ ಮಾಡಿ. ಹಲೋ ಹರೇ ಕೃಷ್ಣ. ಬ್ಲೂಟೂತ್ ಆಫ್ ಮಾಡಿ. ಯಾರು ಬ್ಲೂಟೂತ್ ಕೇಳ್ತಾ ಇದ್ರೆ ಆಫ್ ಮಾಡಿ. ಆಯ್ತಾ ಈಗ? ಹರೇ ಓದ್ಲ ಕೃಷ್ಣ. ಮಾತಾಜಿ. ಓದಿ. ಕೃಷ್ಣೇರ ಸ್ವರೂಪೇರ ಹಯ ಷಡ್ವಿಧ ವಿಲಾಸ ಪ್ರಭಾವ ವೈಭವ ರೂಪೆ ದ್ವಿವಿಧ ಪ್ರಕಾಶ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣೇರ ಸ್ವರೂಪೇರ ಹಯ ಷಡ್ವಿಲಾಸ ಪ್ರಭಾವ ವೈಭವ ರೂಪೆ ದ್ವಿವಿಧ ಪ್ರಕಾಶ. ಓದೋಣ ಮಾತಾಜಿ. ಇವಾಗ ಶ್ರುತಿ ಮಾತಾಜಿ ಇದ್ರಲ್ಲ ಲಾಸ್ಟ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ. ಶ್ಲೋಕ 97. ಕೃಷ್ಣೇರ ಸ್ವರೂಪೇರ ಹಯ ಷಡ್ವಿಧ ವಿಲಾಸ ಪ್ರಾಭಾವ ವೈಭವ ರೂಪೆ ದ್ವಿವಿಧ ಪ್ರಕಾಶ. ಕೃಷ್ಣೇರ ಪ್ರಭು ಕೃಷ್ಣನ ಸ್ವರೂಪೇರ ಸ್ವರೂಪದ ಹಯ ಇದೆ, ಷಡ್ವಿಧ 6 ಬಗೆಯ, ವಿಲಾಸ ಲೀಲೆಗಳ ರೂಪಗಳು, ಪ್ರಾಭವ ವೈಭವ ರೂಪೆ ಪ್ರಾಭವ ಹಾಗೂ ವೈಭವ ಎನ್ನುವ ವರ್ಗಗಳಲ್ಲಿ, ದ್ವಿವಿಧ 2 ಬಗೆಯ, ಪ್ರಕಾಶ ವ್ಯಕ್ತ ರೂಪಗಳಲ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪುರುಷ ಶ್ರೀಕೃಷ್ಣನು 6 ಮೂಲಭೂತ ವಿಸ್ತರಣೆಗಳಲ್ಲಿ ಸುಖಾನುಭವ ಮಾಡುತ್ತಾನೆ. ಪ್ರಾಭವ ಹಾಗೂ ವೈಭವ ಎನ್ನುವವು ಅವನ 2 ಮೈದೋರಿಕೆಗಳಾಗಿವೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರು ಈಗ ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನು ಅವನ ಅಸಂಖ್ಯ ವಿಸ್ತರಣೆಗಳ ಮೂಲಕ ವಿವರಿಸುವುದರತ್ತ ಲಕ್ಷ್ಯ ಹರಿಸುತ್ತಾರೆ. ಪ್ರಭುವ ಪ್ರಧಾನವಾಗಿ ತನ್ನನ್ನು ಪ್ರಾಭವ ಹಾಗೂ ವೈಭವ ಎಂದು 2 ವರ್ಗಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಪ್ರಾಭವ ರೂಪಗಳು ಶ್ರೀಕೃಷ್ಣನಂತೆಯೇ ಪೂರ್ಣ ವೀರ್ಯವತ್ತಾದವುಗಳು ಮತ್ತು ವೈಭವ ರೂಪಗಳು ಆಂಶಿಕ ಶಕ್ತಿಯುಳ್ಳವು. ಪ್ರಾಭವ ರೂಪಗಳನ್ನು ಅವುಗಳ ಶಕ್ತಿಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಗೊಳಿಸಲಾಗುತ್ತದೆ. ಅದೇ ವೈಭವ ರೂಪಗಳನ್ನು ಅವುಗಳ ಗುಣಾಧಿಕ್ಯಕ್ಕೆ ಸಂಬಂಧಿಸಿದ ಹಾಗೆ ತೋರಗೊಡಲಾಗುತ್ತದೆ. ವೀರ್ಯವತ್ತಾದ ಪ್ರಾಭವ ರೂಪಗಳು ಕೂಡ ತಾತ್ಕಾಲೀನ ಹಾಗೂ ಶಾಶ್ವತ ಎಂಬ 2 ರೂಪಗಳಲ್ಲಿರುತ್ತವೆ. ಮೋಹಿನಿ, ಹಂಸ ಹಾಗೂ ಶುಕ್ಲ ರೂಪಗಳನ್ನು ತಾತ್ಕಾಲೀನವಾಗಿ ಒಂದಿದಕ್ಕೆ ಹೊಂದುವಂತೆ ಮಾತ್ರ ಅಭಿವ್ಯಕ್ತಗೊಳಿಸಲಾಗುತ್ತದೆ.
ಐಹಿಕ ಲೆಕ್ಕಾಚಾರಗಳ ಪ್ರಕಾರ ಅಷ್ಟೇನೂ ಹೆಸರುವಾಸಿಯಾಗಿರದ ಇತರ ಪ್ರಾಭವ ರೂಪಗಳೆಂದರೆ ಧನ್ವಂತರಿ, ಋಷಭ, ವ್ಯಾಸ, ದತ್ತಾತ್ರೇಯ ಹಾಗೂ ಕಪಿಲ. ವೈಭವ ಪ್ರಕಾಶ ರೂಪಗಳಲ್ಲಿ ಕೆಲವು ಇಂತಿವೆ: ಕೂರ್ಮ, ಮತ್ಸ್ಯ, ನರನಾರಾಯಣ, ವರಾಹ, ಹಯಗ್ರೀವ, ಪೃಶ್ನಿಗರ್ಭ, ಬಲದೇವ, ಯಜ್ಞ, ವಿಭು, ಸತ್ಯಸೇನ, ಹರಿ, ವೈಕುಂಠ, ಅಜಿತ, ವಾಮನ, ಸಾರ್ವಭೌಮ, ಋಷಭ, ವಿಶ್ವಸ್ಕೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ ಹಾಗೂ ಬೃಹದ್ಭಾನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಏನ್ ಹೇಳ್ತಾರೆ ಭಗವಂತ? ಅನುವಾದ ಭಾವಾರ್ಥ ಶ್ರೀಪಾದ್ಗೆ ಜಯ. ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನು 6 ಮೂಲಭೂತ ವಿಸ್ತರಣೆಯಿಂದ ಸುಖಾನುಭವ ಮಾಡುತ್ತಾನೆ. 6 ವಿಸ್ತರಣವನ್ನು ಮೂಲಭೂತ ಮೇನ್ ಪ್ರಾಭಾವ, ಮತ್ತು ಅದರಲ್ಲಿ ಪ್ರಾಭಾವ ಮತ್ತು ವೈಭವ, ಅದು 2 ಮೇನ್ ಇದೆ, ಇಂಪಾರ್ಟೆಂಟ್ ಇದೆ. ಇಲ್ಲಿ ಶ್ರೀ ಚೈತನ್ಯ ಚರಿತಾಮೃತ ಲೇಖಕರು ಯಾರು? ಕವಿರಾಜ್ ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು. ಶ್ರೀ ಚೈತನ್ಯ ಚರಿತಾಮೃತ ಲೇಖಕರು ಶ್ರೀ ಕವಿರಾಜ್ ಗೋಸ್ವಾಮಿ ಅವರು ದೇವೋತ್ತಮ ಪರಮಪುರುಷನ ಕೃಷ್ಣನನ್ನು ಅವನ ಅಸಂಖ್ಯ ವಿಸ್ತರಣೆಯ ಮೂಲಕ ವಿವರಿಸುವುದತ್ತ ಲಕ್ಷ್ಯ ಹರಿಸ್ತಂದೆ. ಭಗವಂತನ ಎಷ್ಟು ವಿಸ್ತರಣೆ ಇದೆ ಅದನ್ನು ಇಲ್ಲಿ ವಿವರಿಸಿದ್ದಾರೆ. ಪ್ರಭು ಪ್ರಧಾನವಾಗಿ ತನ್ನನ್ನು ಪ್ರಾಭಾವದಲ್ಲಿ 2 ವರ್ಗ, ಯಾವುದು? ಪ್ರಾಭಾವ ಮತ್ತು ವೈಭವ, 2 ವರ್ಗ. ಅದರಲ್ಲಿ ಪ್ರಾಭಾವ ರೂಪದಲ್ಲಿ ಶ್ರೀಕೃಷ್ಣನಂತೆಯೇ ಪೂರ್ಣ, ಅಂದ್ರೆ ಹಾಗೆ ಭಗವಂತನ ಹಾಗೆಯೇ ಪೂರ್ಣ ಶಕ್ತಿಯುತ, ಮತ್ತು ವೈಭವದಲ್ಲಿ ಸ್ವಲ್ಪ ಆಂಶಿಕ ಶಕ್ತಿ ಉಳ್ಳ ಇದೆ. ಸೊ ಪ್ರಾಭಾವ ರೂಪಗಳನ್ನು ಅವುಗಳ ಶಕ್ತಿಗಳಿಗೆ ಸಂಬಂಧ